ಪಾವಗಡ ತಾಲೂಕಿನ ಮಂಗಳವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ. ರೋಗಿಗಳ ನೋವು ಕೇಳುವವರೇ ಇಲ್ಲದಂತಹ ಪರಿಸ್ಥಿತಿ ಇದ್ದು, ರೋಗಿಗಳು ಗಂಟೆಗಟ್ಟಲೆ ಕಾದರೂ ಸ್ಟಾಫ್ ನರ್ಸ್ಗಳು ಸಾರ್ವಜನಿಕರ ಕಡೆ ಗಮನ ಹರಿಸುತ್ತಿಲ್ಲ. ಇದನ್ನು ಗಮನಿಸಿದ ಯುವಕರೊಬ್ಬರು ಇಲ್ಲಿನ ಸಿಬ್ಬಂದಿಯನ್ನು ವಿಚಾರಿಸಿದ್ದು, ಈ ವೇಳೆ ವೈದ್ಯರು ಶುಕ್ರವಾರದಿಂದಲೇ ಇಲ್ಲ ಎಂದು ಹಾರಿಕೆಯ ಉತ್ತರ ನೀಡಿದ್ದಾರೆ. ವೈದ್ಯರು ಇಲ್ಲದೆಯೇ ಹೆರಿಗೆ ಮಾಡಿಸಲಾಗುತ್ತಿದ್ದು, ಸ್ಟಾಫ್ ನರ್ಸ್ಗಳೇ ವೈದ್ಯರ ಕೆಲಸ ಮಾಡುವಂತಹ ಸ್ಥಿತಿ ಇಲ್ಲಿ ಕಂಡು ಬಂದಿದೆ. ವಾಂತಿ ಭೇದಿಯಿಂದ ನರಳುತ್ತಿರುವ ರೋಗಿಯೊಬ್ಬ ಬೆಡ್ ಮೇಲೆ ಅಸ್ವಸ್ಥನಾಗಿಯೇ ಮಲಗಿರುವ ಸ್ಥಿತಿ ಕಂಡು ಬಂದಿದೆ. ಒಂದು ಡೆಲಿವರಿ ಆಗುತ್ತಿದೆ, ಈ ಡೆಲಿವರಿಯನ್ನು ಯಾರು ನೋಡುತ್ತಿದ್ದಾರೆ ಎಂದು ಯುವಕ ಪ್ರಶ್ನಿಸಿದಾಗ, ನಮ್ಮ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಅವರು ಡೆಲಿವರಿ ಮಾಡಿಸುತ್ತಿದ್ದಾರೆ ಎಂಬ ಉತ್ತರ ನೀಡಿದ್ದಾರೆ. ಇದಕ್ಕೆ ಯುವಕ, ಸ್ಟಾಫ್ ನರ್ಸ್ ಅವರು ಡೆಲಿವರಿ ಮಾಡುವ ಹಾಗೆ ಇಲ್ಲ ಎಂದು ಯುವಕ ಕೇಳಿದಾಗ, ನಾವು ಏನ್ ಮಾಡಬೇಕು, ನರ್ಸ್ ಅವರಿಗೆ ಅನುಭವವಿದೆ ಎಂದು ಉತ್ತರ ನೀಡಿದ್ದಾರೆ. ವಾರ್ಡಿಗೆ ಹೋಗಿ ನೋಡಿದಾಗ ಒಬ್ಬ ರೋಗಿ ವಾಂತಿ ಭೇದಿ ಮಾಡಿಕೊಂಡು ಹಾಸಿಗೆಯ ಮೇಲೆ ಇರುವುದು ಕಂಡು ಬಂದಿದೆ. ಪಕ್ಕದ ರೋಗಿಯನ್ನು ಕೇಳಿದಾಗ, ಇವರು ಬಂದು ಸುಮಾರು ಗಂಟೆಗಳ ಕಾಲ ಆಗಿದೆ, ವಾಂತಿ ಭೇದಿ ಆಗುತ್ತಲೇ ಇದೆ, ಆದರೆ ಸ್ಟಾಫ್ ನರ್ಸ್ ಮತ್ತು ವೈದ್ಯರಾಗಲಿ ಯಾವುದೇ ಗಮನ ಹರಿಸಿಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಿರುವುದಾಗಿ ಯುವಕ ತಿಳಿಸಿದ್ದಾನೆ. ಆರೋಗ್ಯ ಕೇಂದ್ರಗಳ ದುಸ್ಥಿತಿ ಹೀಗಿರುವಾಗ ರೋಗಿಗಳ ಸ್ಥಿತಿ ಏನಾಗಬೇಕು ಎನ್ನುವ ಪ್ರಶ್ನೆಗಳು ಕೇಳಿ ಬಂದಿದ್ದು, ಈ ವ್ಯವಸ್ಥೆಯನ್ನು ತಕ್ಷಣವೇ ಪರಿಹರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದು, ಜನರ ಜೀವಗಳಿಗೆ ಅಪಾಯವಾಗುವ ಮೊದಲು ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್, ಈಗ ಇಲ್ಲಿ ನಿಮ್ಮ ಹಾಸ್ಪಿಟಲ್ ಇದ್ರಿ, PHC ನಿಮ್ಮ ಡಾಕ್ಟರ್ ಎಲ್ಲೋಗಿದ್ದಾರೆ ಸರ್? ನಿಮ್ಮ ಡಾಕ್ಟರ್ ಎಲ್ಲ ಎಲ್ಲೋಗಿದ್ದಾರೆ ಸರ್? ಸರ್, ಎಷ್ಟು ದಿನ ಆಯ್ತು ಸರ್ ಹೋಗಿ? ಎಷ್ಟು ದಿನ ಆಯ್ತು ಸರ್? ಸರ್, ಈಗ ಇಲ್ಲೊಂದು ಡೆಲಿವರಿ ಕೇಸ್ ನಡೀತಾ ಇದೆ, ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಸರ್? ಸರ್, ಸ್ಟಾಫ್ ನರ್ಸ್ ಅಟೆಂಡ್ ಮಾಡಂಗಿಲ್ವಲ್ಲ ಸರ್? ಸರ್, ನೀವು ಹೇಳಿ ಸರ್, ನೀವೆಲ್ಲಿ ಇನ್ಚಾರ್ಜ್ ಇರೋದು ಈಗ ಪ್ರೆಸೆಂಟ್? ಓಕೆ ಓಕೆ, ಈಗ ಇಲ್ಲಿ ನಿಮ್ಗೆ ಸಂಬಂಧ ಇಲ್ಲ? ಓಕೆ ಸರ್, ಈಗ ತಗೊಂಡಿದ್ದಾರೆ ಸರ್. ಈಗ ಇಲ್ಲಿ 30-35 ಸರ್, ಇಲ್ಲಿ 30-35 ಜನ ಸುಮಾರು 2 ಅವರ್ದಿಂದ ಪೇಷಂಟ್ ವೆಯ್ಟ್ ಮಾಡ್ತಿದಾರಲ್ಲ. ಅಲ್ಲ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಸರ್, ಈಗ ಇಲ್ಲಿ ಸ್ಟಾಫ್ ಇಲ್ಲ, ಡಾಕ್ಟರ್ ಇಲ್ಲ, 30-35 ಜನ ಪೇಷಂಟ್ಗಳು 2 ಅವರ್ಸ್ ಇಂದ ಕಾಯ್ತಾವ್ರೆ. ಒಬ್ಬ ಪೇಷಂಟ್ ಅಂತೂ ಬೆಡ್ ಮೇಲೆ ಬೇದಿವಂತಾಗಿ ಮಲಿಕೋಗ್ಬಿಟ್ಟವ್ರು ಸುಸ್ತಾಗಿ. ಈಗ ಅದಕ್ಕೆ ಯಾರು ಸರ್ ರೆಸ್ಪಾನ್ಸು? ಸರ್, ನಾನು ಬಂದು ಅರ್ಧ ಗಂಟೆ ಆಯ್ತು ಸರ್. ನಾನು ಅರ್ಧ ಗಂಟೆಯಿಂದ ನಿಮ್ಗೆ ಕೇಳ್ತಾ ಇದ್ದೀನಿ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧ ಗಂಟೆ. ಹೌದು ಸರ್, ಹೇಳಿ ಸರ್. ಈಗ ಪೇಷಂಟ್ಗಳು ಹೆಚ್ಚು ಕಮ್ಮಿ ಆಗ್ಸತ್ರೆ ಅದಕ್ಕೆ ಯಾರು ರೆಸ್ಪಾನ್ಸು? ಸರ್, ಡಾಕ್ಟರ್ ಎಷ್ಟು ದಿನ ರಜೆ ಇದ್ದಾರೆ ಸರ್? ಡಾಕ್ಟರ್ ಎಷ್ಟು ದಿನ ರಜೆ ಇದ್ದಾರೆ? ಶುಕ್ರವಾರ ಹೋದಾರ, ಇನ್ನೂ ಬಂದಿಲ್ಲ. ಅಲ್ಲಲ್ಲ, ಎಷ್ಟು ದಿನ? ಬೇಡ ಬೇಡ, ಕ್ವಶನ್ ನೀವು ಮಾಡಬೇಡಿ ಸರ್, ನೀವು ಕ್ವಶನ್ ಮಾಡಲೇಬೇಡಿ ಸರ್. ಎಷ್ಟು ದಿನ ಇಲ್ಲ ಸರ್ ಡಾಕ್ಟ್ರು? ಶುಕ್ರವಾರದಿಂದ ಇಲ್ಲ. ಓಕೆ, ಈಗ ಓನ್ಲಿ ಸ್ಟಾಫ್ ನರ್ಸು ಒಬ್ರು ಡೈಲಿ ಡ್ಯೂಟಿ ಮಾಡ್ತಾರೆ. ಫಸ್ಟ್ ಶಿಫ್ಟ್ ಒಬ್ರು, ಸೆಕೆಂಡ್ ಶಿಫ್ಟ್ ಒಬ್ರು, ನೈಟ್ ಶಿಫ್ಟ್ 6 ಆಯ್ತು 8 ಅವರ್ಸ್ ಒಬ್ಬೊಬ್ರು ಒಂದು ಶಿಫ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಸ್ನೇಹಿತರೆ, ಇದು ಮಂಗಳವಾಡ PHC ನಲ್ಲಿ ಕೇವಲ ಒಬ್ರು ಸ್ಟಾಫ್ ನರ್ಸು ಶುಕ್ರವಾರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಬೆಳೆ 8 ಅವರ್ಸ್ ಒಬ್ರು, ಮತ್ತೆ 8 ಅವರ್ಸ್ ಒಬ್ರು, ಮತ್ತೆ 8 ಅವರ್ಸ್ ಒಬ್ರು. ಇಲ್ಲಿ ಯಾವುದೇ ತರಹದ ಡಾಕ್ಟರ್ಗಳು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಒಂದು ಡೆಲಿವರಿ ಕೇಸ್ ನಡೀತಾ ಇದೆ ನೋಡಿ, 3 ಜನ ಸ್ಟಾಫ್ ನರ್ಸು 8 ಅವರ್ಸ್ ಒಬ್ಬೊಬ್ರು ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ TH ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸರ್, ಅರೇಂಜ್ ಮಾಡ್ತೀವಿ, ಅಲ್ಲಿ ಡಾಕ್ಟರ್ ಇಲ್ಲ, ಇಲ್ಲಿ ಡಾಕ್ಟರ್ ಇಲ್ಲ, ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ನೋಡಿ ಸರ್, ಸ್ವಲ್ಪ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.